ಹಿಂದೂ ಹಿತರಕ್ಷಣಾ ಸಮಿತಿಯ ವತಿಯಿಂದ ಇಂದು ನಡೆದಿದ್ದ ಪ್ರತಿಭಟನೆಯಲ್ಲಿ ಕೆಲ ಕಾರ್ಯಕರ್ತರು ಒತ್ತಡತನ ತೋರಿಸಿದ್ದಾರೆ. ಕ್ಲಾಕ್ ಟವರ್ ಬಳಿಯಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ರಸ್ತೆಯಲ್ಲಿ ಕುಳಿತು ವಾಹನ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡಿದ್ದಾರೆ. ಈ ವೇಳೆ ಪೊಲೀಸರ ಮಾತಿಗೂ ಬೆಲೆ ಕೊಡದ ಕೆಲ ಯುವಕರು ಸಂಘಟನೆಯ ಪ್ರಮುಖರ ಮಾತಿಗೂ ತಿರುಗಿ ಬಿದ್ದಿದ್ದಾರೆ. ರಸ್ತೆ ಸಂಚಾರಕ್ಕೆ ಅಡ್ಡಿ ಮಾಡದಂತೆ ವಿನಂತಿಸಿಕೊಂಡ್ರು ಕೇಳದ ಯುವಕರು ಬುದ್ಧಿ ಹೇಳಲು ಬಂದಂತಹ ಬಜರಂಗದಳ ಮುಖಂಡ ಪುನೀತ್ ಅತ್ತಾವರ ಜೊತೆಯಲ್ಲೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಶಾಸಕ ವೇದವ್ಯಾಸ್ ಕಾಮತ್ ಮತ್ತು ಪುನೀತ್ ಅತ್ತಾವರ ವಿನಂತಿಸಿಕೊಂಡ್ರು ಕೇಳದೆ ಒತ್ತಡತನದಿಂದ ವರ್ತಿಸಿದ ಇವರನ್ನ ಪ್ರತಿಭಟನೆಯಿಂದ ಹೊರಹಾಕಲಾಗಿತ್ತು. ಈ ಘಟನೆಯನ್ನು ಚಿತ್ರೀಕರಿಸಿದ ಮಾಧ್ಯಮದವರ ಮೇಲೂ ಕೂಡ ಇದೇ ಯುವಕರು ಹಲ್ಲೆ ನಡೆಸಲು ಮುಂದಾಗಿದ್ದಾರೆ. ಈ ಘಟನೆಯ ಬಳಿಕ ಮಾಧ್ಯಮದವರು ಪ್ರತಿಭಟನಾ ಸಭೆಯನ್ನ ಬಹಿಷ್ಕಾರ ಮಾಡಿದ್ರು. ಆದ್ರೆ ಈ ಯುವಕರು ಯಾರು ಎಂಬ ಬಗ್ಗೆ ಮಾಹಿತಿ ಇಲ್ಲ ಅಂತ ಪುನೀತ್ ಅತ್ತಾವರ ಹೇಳಿದ್ದಾರೆ. ಇವರು ಎಲ್ಲಿಯವರು, ಯಾರ ಜೊತೆ ಬಂದಿದ್ರು ಎಂಬುದರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇರುವುದಾಗಿ ಅವರು ಮಾಧ್ಯಮದವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಜಗತ್ತಿನ ಯಾವ ಇತಿಹಾಸದಲ್ಲೂ ಕೂಡ ಒಂದು ಸೈನ್ಯ ಇನ್ನೊಂದು ಸೈನ್ಯದ ಸೈನಿಕರನ್ನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂಧಿಸುವಂತ ಇತಿಹಾಸ ಬಂಧಿಸಿದ್ದಾಯ್ತು. ಪಾಕಿಸ್ತಾನ ಆ ಕಡೆ ಹೋಯಿತು. ಮೊದಲ ಪ್ರಧಾನಿಯಾಗಿ ಶೇಖ್ ಮುಜಿಬುರ್ ರಹಮಾನ್ ಅವರು ಬಾಂಗ್ಲಾದೇಶದ ಸ್ಥಾಪಕ, ಬಾಂಗ್ಲಾದೇಶದ ಸಂಸ್ಥಾಪಕ. ತುಂಬಾ ಜನಕ್ಕೆ ನೋಡ್ಲಿಕ್ಕಾಗ್ಲಿಲ್ಲ. ಅಮೆರಿಕಕ್ಕೆ ಮುಖಭಂಗ ಆಯಿತು, ಅಲ್ಲಿ ಪಾಕಿಸ್ತಾನಕ್ಕೆ ಉರ್ದು ಹೋಯಿತು. ಇನ್ನೂ ಒಂದಷ್ಟು ಜನ ಇದ್ದಾರೆ ಬಾಂಗ್ಲಾದಲ್ಲಿ.